ನವೀನ್ ಅವರೀಗ ಅವರ ಆರೋಪ ಅಂಡ್ ಚಾರ್ಜ್ ಶೀಟ್ ಅಲ್ಲೂ ಕೂಡ ಉಲ್ಲೇಖ ಆಗಿರೋದ್ರ ಪ್ರಕಾರ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಅಲ್ಲಿ ಅಥವಾ ಆ ಥೀಮ್ ಪಾರ್ಕಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟು ವಿಗ್ರಹಗಳನ್ನ ಮಾಡಲಾಗಿದೆ ಅಂತ ಹೇಳಿ ಎಷ್ಟು ಪ್ರತಿಮೆಗಳನ್ನ ಮಾಡಲಾಗಿದೆ? ಈಗ ಅಲ್ಲಿ ಸ್ಪಷ್ಟ ನಾನು ಕೂಡ ಕಳೆದ ಚರ್ಚೆಗಳನ್ನೆಲ್ಲ ಗಮನಿಸ್ತಾ ಇದ್ದೇನೆ. ಪ್ರತಿ ಸಲ ಕಾಂಗ್ರೆಸ್ನವರಾಗಲಿ ಅಥವಾ ಬೇರೆಯವರಲ್ಲಿ ಆರೋಪ ಮಾಡ್ತಾ ಇರಬೇಕಿದ್ರೆ ಎರಡೆರಡು ಕಾಲಿದೆ ಪರಶುರಾಮನಿಗೆ, ಮಾಧ್ಯಮಗಳಲ್ಲಿ ಕೂಡ ಬಂದಿತ್ತು ಎರಡೆರಡು ಕಾಲಿದೆ, ಎರಡೆರಡು ಮೂರ್ತಿಗಳನ್ನ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ನಾವು ಇದರಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ಕೃಷ್ಣ ನಾಯಕ್ ಹೈಕೋರ್ಟಿಗೆ ಹೋಗಿರ್ತಾರೆ ಈ ವಿಚಾರದ ಬಗ್ಗೆ. ಆ ಕೋರ್ಟಲ್ಲಿ ಅವರಿಗೆ ಆದೇಶ ಆಗ್ತಿದೆ. ಏನು ಆದೇಶ ಆಗ್ತಿದೆ? ನೀವು 14 ದಿನಗಳ ಒಳಗೆ ಆ ಮೂರ್ತಿಯನ್ನು ತೆಗೆದುಕೊಂಡು ಹೋಗಬೇಕು, 4 ತಿಂಗಳ ಒಳಗೆ ಮತ್ತೆ ಅದನ್ನು ಅಲ್ಲಿ ಹಿಂದಿನ ದರ ಪಟ್ಟಿಯಲ್ಲೇ ಮತ್ತೆ ಅದನ್ನು ಅಲ್ಲಿ ಸ್ಥಾಪನೆ ಮಾಡಬೇಕು, ತಂದು ಅದನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳುವಂಥದ್ದು ಆದೇಶ ಹೈಕೋರ್ಟ್ ಮಾಡ್ತದೆ. ಆ ಹೈಕೋರ್ಟ್ನ ಆದೇಶದ ಪ್ರಕಾರ ಇವರು ಇಲ್ಲಿಗೆ ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡೋಗಬೇಕು ಅಂತ ಬಂದಿರ್ತಾರೆ. ಬಂದಿದ್ದಾಗ ಏನಾಗ್ತದೆ, ಅಲ್ಲಿ ದೊಡ್ಡ ಪ್ರಸಂಗ ಆಗ್ತದೆ. ಕಾರ್ಕಳದ ಕಾಂಗ್ರೆಸ್ ಮುಖಂಡರು ಮುನಿಯಲ್ ಉದಯ್ ಕುಮಾರ್ ಶೆಟ್ಟಿ ಅವರು ಅಲ್ಲಿ 10 ರೋಡ್ ಮಣ್ಣು ತಂದು ಹಾಕ್ತಾರೆ ಮೇಲೆ ಹೋಗಬಾರ್ದು ಅಂತೇಳಿ. ಅಲ್ಲೆಲ್ಲ ಪೊಲೀಸ್ ನಿರ್ಮಿತಿ ಕೇಂದ್ರದವರು ಪೊಲೀಸ್ ಪ್ರೊಟೆಕ್ಷನ್ ಹಿಡ್ಕೊಂಡು ಅದು ತಗೊಂಡು ಹೋಗಬೇಕು ಅಂತೇಳಿ ಅಲ್ಲಿ ಸ್ಥಳಕ್ಕೆ ಬಂದಾಗ ಅಲ್ಲಿ ದೊಡ್ಡ ರಂಪಾಟ ಮಾಡ್ತಾರೆ. ಅದು ತೆಗೆದುಕೊಂಡು ಹೋಗಲಿಕ್ಕೆ ಬಿಡೋದಿಲ್ಲ. ಅಲ್ಲಿಂದ ಮೂರ್ತಿಯನ್ನು ಇವರು ಸರ್ಕಾರದ ಪ್ರಭಾವ ಬಳಸಿಕೊಂಡು ಆ ಮೂರ್ತಿಯನ್ನು ಅಲ್ಲಿಂದ ತೆಗೆದುಕೊಂಡು ಹೋಗಲಿಕ್ಕೆ ಬಿಡೋದಿಲ್ಲ ಕೋರ್ಟ್ ಆದೇಶ ಪ್ರಕಾರ. ಸೊ ಆಗ ಏನಾಗ್ತದೆ, ಅವನಿಗೆ ಮೂರ್ತಿ ತೆಗೆದುಕೊಂಡು ಹೋಗ್ಲಿಕ್ಕೆ 14 ದಿವಸದ ಅವಕಾಶ ಇತ್ತು. ಮೂರ್ತಿಯನ್ನು ಅಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಬಿಡ್ಡಿಲ್ಲ. ಆ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ, ಅಲ್ಲಿ ಮತ್ತೆ 4 ತಿಂಗಳ ಒಳಗೆ ಮೂರ್ತಿಯನ್ನು ಮಾಡಬೇಕು ಅಂತ ಹೇಳುವ ಕಾರಣಕ್ಕೆ ಅವನ ಶಿಲ್ಪಕಲಾ ಕೇಂದ್ರದಲ್ಲಿ ಮತ್ತೆ ಹೊಸ ಮೂರ್ತಿಯನ್ನು ಮಾಡಲಿಕ್ಕೆ 4 ತಿಂಗಳ ಒಳಗೆ ಹೊಸ ಮೂರ್ತಿಯನ್ನು ಪ್ರಾರಂಭ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳೋ ಆ ಕೆಲಸವನ್ನು ಮಾಡಿ ಅಲ್ಲಿ ಮೂರ್ತಿಯನ್ನು ಪ್ರಾರಂಭ ಮಾಡಿರ್ತಾನೆ. ಅಂದ್ರೆ ಇಲ್ಲಿ ಆಲ್ರೆಡಿ ಒಂದು ಮೂರ್ತಿ ಇರುತ್ತೆ, ಇನ್ನೊಂದು ಆತನ ಗೋಡೌನ್ ಅಲ್ಲಿ ಇನ್ನೊಂದು ಮೂರ್ತಿ ತಯಾರಾಗುತ್ತೆ. ಇಲ್ಲಿ ಅರ್ಧ ಮೂರ್ತಿಯನ್ನು ಅವ್ರು ತೆಗೆದುಕೊಂಡು ಹೋಗಿರ್ತಾನೆ, ಆ ಉಳಿದ ಅರ್ಧ ಮೂರ್ತಿಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಿಡುದಿಲ್ಲ. ಆಗ ಅಲ್ಲಿ ಏನು ಮಾಡ್ತಾನೆ, ಎಲ್ಲವನ್ನ ಮಾಡಿಕೊಂಡು ಹೊಸ ಮೂರ್ತಿಯನ್ನು ಮಾಡ್ಲಿಕ್ಕೆ ಅಲ್ಲಿ ಪ್ರಾರಂಭ ಮಾಡ್ತಾರೆ. ಯಾಕಂದ್ರೆ 4 ತಿಂಗಳಿಗೆ ಕೋರ್ಟ್ ಆದೇಶ ಇರುತ್ತೆ, 4 ತಿಂಗಳೊಳಗೆ ಮಾಡಬೇಕು ಅಂತ ಹೇಳುವಂತ ಹೈಕೋರ್ಟ್ನ ಆದೇಶ ಪ್ರಕಾರ ಅವನು ಹೊಸ ಮೂರ್ತಿ ಮಾಡ್ಲಿಕ್ಕೆ ತಯಾರು ಮಾಡ್ಕೊಂಡು ಮಾಡ್ತಾ ಇದ್ದಿದ್ದ ಅವನು. ಅಂದ್ರೆ ಗೋಡೌನ್ ಅಲ್ಲಿ ಇನ್ನೊಂದು ಮೂರ್ತಿಯ ಅಥವಾ ಇನ್ನೊಂದು ಮೂರ್ತಿ ತಯಾರಾಗ್ತಾ ಇದೆ, ಹೊಸ ಮೂರ್ತಿ ತಯಾರು ಮಾಡ್ತಾ ಇದ್ದ ಅಲ್ಲಿ. ಬಟ್ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರುವ ಪ್ರಕಾರ ಬೆಂಗಳೂರಲ್ಲಿ ತಾವೀಗ ಹೇಳಿರುವಂತದ್ದು ಬೆಂಗಳೂರಿನ ಗೋಡೌನ್ ಅಲ್ಲಿ ಒಂದು ಮೂರ್ತಿ ಇದೆ, ಅಂದ್ರೆ ಅರ್ಧ ಭಾಗ, ಅರ್ಧ ಭಾಗ ಉಮಿಕಲ್ ಬೆಟ್ಟದ ಮೇಲೆ ಇದೆ. ಅಂಡ್ ಚಾರ್ಜ್ ಶೀಟ್ ಅಲ್ಲಿ ಇನ್ನೊಂದು ಉಲ್ಲೇಖ ಇದೆ, ಉಮಿಕಲ್ ಬೆಟ್ಟದಿಂದ ಅಲೆವೂರು ಗ್ರಾಮದ ಪ್ರಗತಿ ನಗರ ಎಂಬಲ್ಲಿ ನಿರ್ಮಿತಿ ಕೇಂದ್ರದ ಶೆಡ್ ನಲ್ಲಿ ಇನ್ನೊಂದು ಮೂರ್ತಿಯನ್ನ ಇರಿಸಲಾಗಿತ್ತು ಅಂತ ಹೇಳಿ. ಹಾಗಾದ್ರೆ ಒಟ್ಟಾರೆ 3 ಮೂರ್ತಿ ಆಯ್ತು. ಹಾಗಾದ್ರೆ ನಾವು ಪ್ರಥಮದಿಂದ ಡೇ 1 ಇಂದ ಏನು ಹೇಳ್ತಾ ಇದ್ದೇವೆ, ಈ ವ್ಯವಸ್ಥೆಯಲ್ಲಿ ತಪ್ಪಿದ್ರೆ ತನಿಖೆಯನ್ನು ಮಾಡಿ, ತನಿಖೆ ಮಾಡಿದಾಗ ಅದರಲ್ಲಿ ಏನು ಲೋಪದೋಷ ಇದೆ ಅವರಿಗೆ ಶಿಕ್ಷೆಯನ್ನು ಕೊಡಿ. ಆದರೆ ಅಲ್ಲಿ ಇರುವಂತಹ ಪರಶುರಾಮ ಥೀಮ್ ಪಾರ್ಕ್ ಅನ್ನ ಮತ್ತೆ ಆದಷ್ಟು ಬೇಗ ಅಲ್ಲಿ ಜನರಿಗೆ ಲೋಕಾರ್ಪಣೆಯನ್ನ ಮಾಡಿಕೊಡಿ. ಲೋಕಾರ್ಪಣೆ ಮಾಡೋಣ ಸರ್, ಬಟ್ ಇಲ್ಲಿ ಮೂರ್ತಿ ಮೂರು ಇದೆ ಅಂತ ಹೇಳಿ ಮೂರ್ಮೂರಿಯಲ್ಲಿ ತೆಗೆದುಕೊಂಡು ಹೋದಂತ ಮೂರ್ತಿ ಅವನ ಅಲ್ಲಿ ತೆಗೆದುಕೊಂಡು ಹೋಗಿದ್ದಾನೆ ಅಂತ ಹೇಳಿದಾನಲ್ಲ ಅಲ್ಲಿಗೆ ಅವನ ಶೆಡ್ಡಿಗೆ. ಇಲ್ಲಿ ಇವರ ತನಿಖೆ ಮಾಡ್ಲಿ, ಅದೊಂದು ವೇಳೆ ಅವತ್ತರ ಇದ್ರೆ ಅವ್ರು ಯಾರು ತಗೊಂಡು ಹೋಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲಿ, ಅವತ್ತೇನು ಆಕ್ಷೇಪ ಮಾಡ್ತಾ ಇಲ್ಲಲ್ಲ. ಅಲ್ಲ, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು ತನಿಖೆ ಆದ ಬಳಿಕ ಬಂದಿರುವಂತಹ ವರದಿ ಇದು. ತನಿಖೆ ಆದ ಬಳಿಕ ಅಲೆವೂರು ಗ್ರಾಮದ ಪ್ರಗತಿ ನಗರ ಎಂಬಲ್ಲಿ ನಿರ್ಮಿತಿ ಕೇಂದ್ರದ ಶೆಡ್ ನಲ್ಲಿ ಒಂದು ಮೂರ್ತಿಯನ್ನು ಇರಿಸಲಾಗಿತ್ತು, ಬಟ್ ಅದನ್ನ ಬೆಂಗಳೂರಲ್ಲಿ ಇರಿಸಲಾಗಿದೆ ಅಂತ ಹೇಳಿ ಸುಳ್ಳು ಹೇಳಲಾಗಿತ್ತು ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದ್ದಾರೆ. ತಾವು ಹೇಳ್ತಾ ಇದ್ರೆ ಬೆಂಗಳೂರಲ್ಲಿ ಆಲ್ರೆಡಿ ಇದೆ ಅಂಡ್ ಉಮಿಕಲ್ ಬೆಟ್ಟದ ಮೇಲೂ ಕೂಡ ಅರ್ಧ ಮೂರ್ತಿ ಇದೆ. ನಮಗೆ ಬಂದಿದ್ದ ಮಾಹಿತಿ ಪ್ರಕಾರ ಕೃಷ್ಣನಾಯ್ಕ ಅವರು ಇಲ್ಲಿಂದ ಅವನ ಶೆಡ್ಡಿ ತಗೊಂಡೋಗಿ ಹೊಸ ಮೂರ್ತಿಯನ್ನು ತಯಾರು ಮಾಡ್ತಾರೆ ಅಂತ ಹೇಳಿ ನಿರ್ಮಿತಿ ಕೇಂದ್ರ ಆಗಲಿ ಕೃಷ್ಣನಾಯ್ಕ ಅವರು ಹೇಳಿದ್ರು. ಇದು ಈಗ ದೋಷಾರೋಪಣ ಪಟ್ಟಿಯಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಅಲ್ಲಿ ಏನ್ ಹಾಕಿದ್ದಾರೆ, ಈ ಬಗ್ಗೆ ತನಿಖೆ ಆಗಲಿ, ಸಮಗ್ರ ತನಿಖೆ ಆಗಲಿ, ಅವ್ರು ತಪ್ಪಿದ್ರೆ ಅವ್ರ ಶಿಕ್ಷೆ ಆಗಲಿ, ನಾವತ್ತೇನು ಅಭ್ಯಂತರ ಮಾಡ್ತಾ ಇಲ್ಲಲ್ಲ. ನಮ್ದೇನು ಅದರ ಬಗ್ಗೆ ವಾದ ಇಲ್ಲ. ನಮ್ದು ವಾದ ಏನಿರುವಂತದ್ದು, ಅದು ಫೈಬರ್ ಅಲ್ಲ, ಅವ್ರೊಂದ್ಸಲ ಫೈಬರ್ ಅಂತ ಹೇಳಿದ್ರು, ಫೈಬರ್ ಅಲ್ಲ, POP ಅಂತ ಹೇಳಿದ್ರು, POP ಅಲ್ಲ, ಆದ್ಮೇಲೆ ಶಿಲ್ಪಿ ಸರಿ ಇಲ್ಲ ಅಂತ ಹೇಳಿದ್ರು, ಆದ್ಮೇಲೆ ಶಿಲ್ಪಿಯ ಮೇಲೆ ಕೇಸ್ ಮಾಡಿದ್ರು, ಶಿಲ್ಪಿ GST ಕಟ್ಟಿಲ್ಲ ಅಂತ ಹೇಳಿದ್ರು, ಬೇರೆ ಬೇರೆ ವಾದಗಳನ್ನ ಮಾಡ್ತಾ ಬರ್ತಿದ್ರಲ್ಲ. ನಮ್ಗೆ ಏನ್ ಬೇಕಾದ್ರೆ ಮಾಡಿ ನೀವು, ನಮ್ಗೆ ನಿಮ್ಮ ಅದರ ವಾದ ಅಲ್ಲ. ನಮ್ಗೆ ಅಷ್ಟು ಒಳ್ಳೆ ಪ್ರಾಜೆಕ್ಟ್ ಕರಾವಳಿಯ ಸೃಷ್ಟಿಕರ್ತ ಪರಶುರಾಮನ ಒಂದು ಯೋಚನೆ, ಆ ಯೋಚನೆ ಬರುವಂಥದ್ದು ದೊಡ್ಡ ವಿಚಾರ. ಅಷ್ಟು ದೊಡ್ಡ ಯೋಜನೆಯನ್ನ, ಒಂದು 14 ಕೋಟಿ ಯೋಜನೆಯನ್ನ ತಂದು ಕಾರ್ಕಳದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಇಡೀ ಕರಾವಳಿಯ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳುವ ಶಾಸಕರ ಕಲ್ಪನೆ ಬಹುಶಃ ಯಾರಿಗೂ ಸಾಮಾನ್ಯ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನವರು ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅಂತ ಒಳ್ಳೆಯ ಒಂದು ಯೋಜನೆಯನ್ನ ಇವತ್ತು ಮಣ್ಣು ಪಾಲು ಮಾಡಿದ್ರಲ್ಲ, ಈ ನೋವು ನಮಗಿದೆ ಅಷ್ಟೇ.